ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪುರಾಣಗಳ ಪ್ರಕಾರ ಈ ಜಾಗಕ್ಕೆ ಪುರುಷರು ಹೋದರೆ ಹೆಣ್ಣಾಗಿ ಪರಿವರ್ತನೆಯಾಗುತ್ತಾರಂತೆ. ಅಷ್ಟಕ್ಕೂ ಅಂತಹ ಆಶ್ಚರ್ಯಕರವಾದ ಜಾಗ ಯಾವುದು ಎಲ್ಲವನ್ನು ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ವೈವಸ್ವತ ಮತ್ತು ಆತನ ಪತ್ನಿ ಶ್ರದ್ಧಾದೇವಿ ಆ ವನದಲ್ಲಿ ಹೋಗಿ ಸಂತಾನ ಪಡೆಯುವ ಉದ್ದೇಶದಿಂದ ಶೃಂಗಾರ ಕಾರ್ಯದಲ್ಲಿ ತೊಡಗುತ್ತಾರೆ. ಶ್ರದ್ಧಾದೇವಿ ಹೆಣ್ಣು ಮಕ್ಕಳನ್ನು ತುಂಬಾನೇ ಇಷ್ಟಪಡುತ್ತಿದ್ದರಿಂದ ರಹಸ್ಯವಾಗಿ ಮುನಿಗಳ ಬಳಿ ಹೋಗಿ ತನಗೆ ಹೆಣ್ಣು ಮಗು ಹುಟ್ಟುವಂತೆ ಯಾಗ ಮಾಡಲು ವಿನಂತಿಸಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ವೈವಸ್ವತನು ಕೂಡ ತನಗೆ ಗಂಡು ಮಗು ಬೇಕೆಂದು ಯಾಗ ನಡೆಸುತ್ತಾನೆ. ಮುಂದೊಂದು ದಿನ ಶ್ರದ್ಧಾದೇವಿಯು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿ ಇಳ ಎನ್ನುವ ಹೆಸರಿಡುತ್ತಾರೆ. ವೈವಸ್ವತನು ವಸಿಷ್ಠರ ಬಳಿ ಬಂದು ತಾನು ಗಂಡು ಮಗು ಹುಟ್ಟಲು ಯಾಗ ಮಾಡಿದ್ದರೂ ಸಹ ತನಗೆ ಹೆಣ್ಣು ಮಗು ಹುಟ್ಟಿರುವುದಾಗಿ ಬೇಸರ ವ್ಯಕ್ತಪಡಿಸಿದಾಗ ವಸಿಷ್ಠರು ತನ್ನ ದಿವ್ಯ ದೃಷ್ಟಿಯಿಂದ ನಡೆದ ವಿಚಾರಗಳನ್ನು ತಿಳಿದು ತನ್ನ ತಪೋಬಲದಿಂದ ಆ ಹೆಣ್ಣು ಮಗುವನ್ನು ಗಂಡು ಮಗುವನ್ನಾಗಿ ಪರಿವರ್ತಿಸಿ ಸುದ್ಯುಮ್ನ ಎಂದು ನಾಮಕರಣ ಮಾಡುತ್ತಾರೆ. ಆ ಬಾಲಕ ಬೆಳೆದು ರಾಜ್ಯವನ್ನು ಆಳುತ್ತಿದ್ದ ಸಮಯ ಒಂದು ದಿನ ತನ್ನ ಸೈನ್ಯದ ಜೊತೆ ಪರ್ವತದ ಮಧ್ಯದಲ್ಲಿರುವ ಆ ವನಕ್ಕೆ ಬೇಟೆಗೆಂದು ಬರುತ್ತಾನೆ. ಆ ವನ ಪ್ರವೇಶಿಸುತ್ತಿದ್ದಂತೆ ಆತ ಹೆಣ್ಣಾಗಿ ಪರಿವರ್ತನೆಯಾಗುತ್ತಾನೆ. ಆತನ ಕುದುರೆ ಸಹ ಹೆಣ್ಣು ಕುದುರೆಯಾಗಿ ಪರಿವರ್ತನೆಯಾಗುತ್ತದೆ. ಸುಂದರವಾದ ಹೆಣ್ಣಾದ ಇಳಾಳ ರೂಪ ಪಡೆದ ಸುದ್ಯುಮ್ನನನ್ನು ಕಂಡು ಮೋಹಗೊಂಡ ಚಂದ್ರನ ಮಗ ಬುಧ ಇಳಾಳನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾನೆ. ಹೆಣ್ಣು ಜೀವನದಿಂದ ಬೇಸರಗೊಂಡ ಸುದ್ಯುಮ್ನ ತನ್ನನ್ನು ಗಂಡಾಗಿ ಪರಿವರ್ತನೆ ಮಾಡಲು ವಸಿಷ್ಠ ಮುನಿಗಳ ಬಳಿ ಕೇಳಿಕೊಂಡಾಗ ವಸಿಷ್ಠ ಮುನಿಗಳು ಶಿವನ ಬಳಿ ಬಂದು ಸುದ್ಯುಮ್ನನನ್ನು ಗಂಡಾಗಿ ಪರಿವರ್ತನೆ ಮಾಡಬೇಕೆಂದು ವಿನಂತಿಸಿಕೊಂಡಾಗ ಪಾರ್ವತಿ ದೇವಿಗೆ ಬೇಸರವಾಗಬಾರದೆಂಬ ಕಾರಣಕ್ಕೆ ಸುದ್ಯುಮ್ನಿಗೆ ಒಂದು ದಿನ ಹೆಣ್ಣು ಹಾಗೂ ಒಂದು ದಿನ ಗಂಡಾಗಿ ಇರುವಂತೆ ವರ ನೀಡುತ್ತಾನೆ. ಅಷ್ಟಕ್ಕೂ ಆ ವನ ಯಾವುದು? ಈ ಎಲ್ಲ ರಹಸ್ಯಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವ ಆ ವನ ಕುಮಾರವನ. ಆ ವನ ಶಾಪಿತವಾಗಲು ಕಾರಣ ಪಾರ್ವತಿ ನೀಡಿರುವ ಶಾಪ. ಒಂದು ದಿನ ಆ ವನದಲ್ಲಿ ಶಿವ ಪಾರ್ವತಿಯರು ಏಕಾಂತದಲ್ಲಿ ಶೃಂಗಾರದಲ್ಲಿ ತೊಡಗಿರುವ ಸಮಯ ಶಿವನನ್ನು ಭೇಟಿಯಾಗಲು ಆ ವನಕ್ಕೆ ಮುನಿಗಳು ಪ್ರವೇಶ ಮಾಡುತ್ತಾರೆ. ಆ ಸ್ಥಿತಿಯ ಬಗ್ಗೆ ಅರಿವಿರದ ಮುನಿಗಳು ಆ ಸಮಯದಲ್ಲಿ ಅಲ್ಲಿಗೆ ಬಂದಿದ್ದಕ್ಕಾಗಿ ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸಿದರೂ ಸಹ ಕೋಪಗೊಂಡ ಪಾರ್ವತಿ ಇನ್ನು ಮುಂದಕ್ಕೆ ಈ ಕುಮಾರವನಕ್ಕೆ ಯಾವ ಪುರುಷ ಪ್ರವೇಶ ಮಾಡಿದರೂ ತಕ್ಷಣವೇ ಹೆಣ್ಣಾಗಿ ಪರಿವರ್ತನೆಯಾಗಲಿ ಎಂದು ಶಾಪ ನೀಡುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.